ಒಬ್ಬ ಸೆಮಿನರಿಗೆ ಫಾದರ್ ಆಗಲಿಕ್ಕೆ ಗುರುಗಳಾಗಲಿಕ್ಕೆ ಹೋಗುವಾಗ 7 ಪಿಶಾಚಿಗಳು ಅವರೊಟ್ಟಿಗೆ ಬರ್ತಾರಂತೆ. ಗುರುಗಳಾದ ಮೇಲೆ 70 ಬರ್ತವಂತೆ. ನಾವೆಲ್ಲ ಅತ್ಯಂತ ಸಂತೋಷ ಮತ್ತು ಪ್ರೀತಿಯಿಂದ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದೇವೆ. ಇವತ್ತು ಪರಮಪೂಜ್ಯ ಪೀಟರ್ ಪಾಲ್ ಸರ್ದಾನ್ರವರ ಹಸ್ತ ನಿಕ್ಷೇಪದಿಂದ ವಿಶಾನ್ ಮತ್ತು ಅಶ್ವಥ್ರವರು ಪುರೋಹಿತರಾಗಿ ಯಾಜಕರಾಗಿ ದೀಕ್ಷೆಯನ್ನು ಪಡೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇವರಿಗೆ ಮಹಿಮೆಯನ್ನು ಅರ್ಪಿಸುತ್ತಾ ವಿಶಾನ್ ಮತ್ತು ಅಶ್ವಥ್ರವರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಅವರನ್ನು ಸಾಕಷ್ಟು ತರಬೇತಿ ನೀಡಿ ಇಲ್ಲಿ ಪ್ರೆಸೆಂಟ್ ಮಾಡಿದಂಥ OCD ಕಾಂಗ್ರಿಗೇಷನ್ ಪ್ರೊವಿನ್ಷಿಯಲ್ ಹಾಗೂ OCD ಕಾಂಗ್ರಿಗೇಷನ್ ಅವರಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ವಿಶಾನ್ ಮತ್ತು ಅಶ್ವಥ್ರವರ ತಂದೆ ತಾಯಿಯಂದರು ಬಹಳ ಪ್ರೀತಿಯಿಂದ ಇವರಿಗೆ ಜನ್ಮ ಕೊಟ್ಟು ಇವರಿಗೆ ಸಾಕಷ್ಟು ವಿದ್ಯೆಯನ್ನು ಕೊಟ್ಟು ಎಲ್ಲ ಪ್ರೀತಿಯನ್ನು ಕೊಟ್ಟು ಬೆಳೆಸಿ ಇಲ್ಲಿ ತಂದುದಕ್ಕಾಗಿ ಅವರಿಗೂ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಿಯರೇ, ಕಥೋಲಿಕ ಧರ್ಮ ಸಭೆಯಲ್ಲಿ ಗುರುಗಳನ್ನು ನಾವು ಬಹಳಷ್ಟು ಗೌರವಿಸ್ತೇವೆ. ಅವರನ್ನು ಕಾಣುವುದು, ಅವರನ್ನು ಭೇಟಿಯಾಗುವುದು, ನಮ್ಮ ಮನೆಗೆ ಬರುವುದು ನಮಗೆ ಬಹಳಷ್ಟು ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಅವರನ್ನು ನೋಡುವಾಗ ನಾವು ಕೈ ಜೋಡಿಸಿ ದೇವರಿಗೆ ಮಹಿಮೆಯನ್ನು ನಾವು ಕೊಡ್ತಾ ಇದ್ದೇವೆ. ಗುರುಗಳು ಇಲ್ಲದೆ ಒಬ್ಬ ಕಥೋಲಿಕನಿಗೆ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಬ್ಬ ಕಥೋಲಿಕನು ಅವನ ವಿಶ್ವಾಸ ಪ್ರಕಾರ ಅವನು ಜನಿಸಿದ ಕೆಲವೇ ದಿನಗಳಲ್ಲಿ ಜ್ಞಾನಸ್ನಾನವನ್ನು ಪಡಿಬೇಕು. ಅದಕ್ಕೆ ಗುರುಗಳು ಬೇಕು. ಸ್ವಲ್ಪ ಸಮಯದ ನಂತರ ಅವನಿಗೆ ಪರಮಪ್ರಸಾದವನ್ನು ಸ್ವೀಕರಿಸಬೇಕು. ಅದಕ್ಕೆ ಗುರುಗಳು ಬೇಕು. ಸ್ವಲ್ಪ ಸಮಯದ ನಂತರ ಬೆಳೆದು ದೊಡ್ಡವಳಾಗುವಾಗ ವಿವಾಹ ಸಂಸ್ಕಾರವನ್ನು ಸ್ವೀಕರಿಸಬೇಕು. ಅದಕ್ಕೆ ಗುರುಗಳು ಬೇಕು. ಆಮೇಲೆ ನಾವು ಬೆಳೆದು ಮುದುಕರಾಗ್ತೇವೆ, ಮುದುಕಿಗಳಾಗ್ತೇವೆ. ನಾವೊಂದು ದಿವಸ ಸಾವನ್ನು ಅಪ್ಪುತ್ತೇವೆ. ಆಗಲೂ ನಮಗೆ ಗುರುಗಳು ಬೇಕು. ಎಡೆಯಲ್ಲಿ ಒಂದು ವೇಳೆ ಯಾವುದಾದ್ರೂ ಥರದ ಪಾಪಗಳು ಮಾಡಿದರೆ ನಮ್ಮ ಪಾಪಗಳು ನೀಗಿಸಬೇಕಿದ್ರೆ ಗುರುಗಳು ಬೇಕು. ಮನೆಯನ್ನು ಆಶೀರ್ವದಿಸಬೇಕಿದ್ರೆ ಗುರುಗಳು ಬೇಕು. ಹೀಗೆ ನೋಡುವಾಗ ಒಬ್ಬ ಕಥೋಲಿಕನ ಜೀವನದ ಅತಿ ಮುಖ್ಯವಾದ ಎಲ್ಲ ಘಟ್ಟಗಳಲ್ಲಿ ಗುರುಗಳು ಇದ್ದೇ ಇರ್ತಾರೆ. ಗುರುಗಳು ಬೇಕು. ಅದು ದೈವಿಕವಾದಂಥ ಒಂದು ಸಾನ್ನಿಧ್ಯವಾಗ್ತದೆ. ಏನು ಈ ಗುರುಗಳು ಇಷ್ಟು ವಿಶೇಷ ಅಂತ ಕೇಳ್ಬೋದು. ಯಾಜಕರಿಷ್ಟು ವಿಶೇಷ. ವೈ ದ ಪ್ರೀಸ್ಟ್ ಸೋ ಗ್ರೇಟ್? ವಾಟ್ ಈಸ್ ಸ್ಪೆಷಲ್ ಅಬೌಟ್ ಪ್ರೀಸ್ಟ್ಹುಡ್ ಕೇಳ್ಬೋದು. ಯಾಕೆಂದರೆ ಇವತ್ತು ಓದಿ ಕೇಳಿದ್ರ ಸಂತ ಲೂಕನ ಶುಭವಾರ್ತೆಯಲ್ಲಿ ಎಮೌಸಿಗೆ ಹೋದಂಥ ಆ ಶಿಷ್ಯರಿಗೆ ಪ್ರತ್ಯಕ್ಷರಾದಂಥ ಉತ್ಥಾನಗೊಂಡಂಥ ಯೇಸು ಸ್ವಾಮಿಯವರು, ಆಮೇಲೆ ಶಿಷ್ಯರು ನೋಡ್ತಾ ಇರುವಾಗಲೇ ಮೆಲ್ಲ ಮೆಲ್ಲನೆ ಸ್ವರ್ಗಕ್ಕೆ ಏರಿದ ಯೇಸು ಸ್ವಾಮಿಯವರು, ಯುಗಾಂತ ತನಕ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ಹೇಳಿದ ಯೇಸು ಸ್ವಾಮಿಯವರು, ಗಲೀಲಿ ತೀರದಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದಂಥ ಯೇಸು ಸ್ವಾಮಿಯವರು, ಕುಷ್ಠರೋಗಿಯನ್ನು ಸೌಖ್ಯಪಡಿಸಿದವರು, ಕುಂಟರಿಗೆ, ಕಿವುಡರಿಗೆ, ಕುರುಡರಿಗೆ ಆಶೀರ್ವಾದವನ್ನು ಕೊಟ್ಟವರು, ಸತ್ತವರನ್ನು ಎಬ್ಬಿಸಿದವರು, ಇದಕ್ಕೆಲ್ಲ ಮಿಗಿಲಾಗಿ ಸರ್ವಶಕ್ತ ದೇವರ ಪುತ್ರರಾದ ಯೇಸು ಕ್ರಿಸ್ತರು ಅವರ ರಾಯಭಾರಿಗಳಾಗಿದ್ದಾರೆ ಗುರುಗಳು. ಅವರ ಸ್ಥಾನದಲ್ಲಿ ನಿಂತು ಅವರು ಮಾಡಿದ ಅದೇ ಕಾರ್ಯವನ್ನು ಇವತ್ತು ಶಿಷ್ಯರು ಗುರುಗಳು ಮಾಡ್ತಾ ಇದ್ದಾರೆ. ದ ಸ್ಪೆಸಿಫಿಕ್ ಡ್ಯೂಟೀಸ್ ಆಫ್ ಎ ಪ್ರೀಸ್ಟ್. ಗುರುಗಳು ಮಾತ್ರ ಮಾಡಬಹುದಾದಂಥ ಕೆಲವು ಕಾರ್ಯಗಳಿವೆ. ಬಲಿಪೂಜೆಯನ್ನು ಬಲಿಪೀಠದ ಮೇಲೆ ಅರ್ಪಿಸ್ತಿರುವಾಗ ರೊಟ್ಟಿಯನ್ನು ತೆಗೆದುಕೊಂಡು, ಗೋಧಿಯ ರೊಟ್ಟಿಯನ್ನು ತೆಗೆದುಕೊಂಡು, ಇದು ನನ್ನ ಶರೀರ, ನೀವೆಲ್ಲರೂ ತೆಗೆದುಕೊಂಡು ಭುಜಿಸಿರಿ ಎಂದು ಹೇಳುವಾಗ ಅದು ಯೇಸು ಸ್ವಾಮಿಯವರ ಶರೀರವಾಗಿ ಮಾರ್ಪಡ್ತದೆ.
ದ್ರಾಕ್ಷಾರಸವನ್ನು ಎತ್ತಿಕೊಂಡು, ಇದು ನನ್ನ ರಕ್ತ, ನಿಮಗಾಗಿ ಸುರಿಯಲ್ಪಟ್ಟಂಥ ನನ್ನ ರಕ್ತ, ಇದನ್ನು ತೆಗೆದುಕೊಂಡು ಪಾನ ಮಾಡಿರಿ ಎಂದು ಹೇಳುವಾಗ ಅದು ಸಾಕ್ಷಾತ್ ಯೇಸು ಕ್ರಿಸ್ತರ ರಕ್ತವಾಗಿ ಮಾರ್ಪಡ್ತದೆ. ಕುಂಸಾರ ಮಾಡಲಿಕ್ಕಾಗಿ ನಾವು ಅಲ್ಲಿ ಪೀಠದ ಬಳಿಗೆ ಬಂದು ನಾವು ಬೇರೆ ಯಾರಲ್ಲೂ ಹೇಳದಂಥ ನಮ್ಮ ಘನವಾದ, ಘೋರವಾದ, ಗಲುವಾದಂಥ ಲಘುವಾದಂಥ ಯಾವುದೇ ಪಾಪಗಳಿರಲಿ, ಆ ಪಾಪಗಳನ್ನು ಹೇಳುವಾಗ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸಲಾಗಿದೆ ಅಂತ ಹೇಳುವಾಗ, ಆಶೀರ್ವಾದ ಕೊಡುವಾಗ ನಮ್ಮ ಪಾಪಗಳನ್ನು ಆ ದೇವರು ಕ್ಷಮಿಸುತ್ತಾರೆ. ದೆವ್ವಗಳನ್ನು ಯೇಸುವಿನ ನಾಮದಲ್ಲಿ ನಡೆಯಿಲ್ಲ ಅಂತ ಹೇಳುವಾಗ ಅವನು ಹೊರಟು ಹೋಗ್ತಾನೆ. ಮನೆಯನ್ನು ಆಶೀರ್ವದಿಸುವಾಗ ಆ ಮನೆ ದೇವರು ಆಶೀರ್ವದಿಸಿ ದೇವರು ಒಂದು ವೇಳೆ ವಾಸವಾಗ್ತಾರೆ. ರೋಗಿಗಳಿಗೆ ಕೈಯಿಟ್ಟು ಪ್ರಾರ್ಥಿಸುವಾಗ ಅವರು ಸೌಖ್ಯವಾಗ್ತಾರೆ. ಇಂಥ ಕಾರ್ಯಗಳನ್ನು ಮಾಡುವುದು ಯಾರು? ದೇವರು ಮಾತ್ರ ಮಾಡ್ತಾರೆ. ಅದನ್ನು ಮಾಡ್ತಾರೆ ಗುರುಗಳು. ಇಲ್ಲಿ ದೊಡ್ಡ ದಂಡೇ ಇದೆ, ಗುರುಗಳ ದಂಡು. ಅವರು ಮಾಡುವಂಥ ಕಾರ್ಯವೇ ಅದು. ವಿಶಾನ್ ಮತ್ತು ಅಶ್ವತ್ಥರವರು ಸ್ವಲ್ಪ ಸಮಯಗಳ ನಂತರ ಪರಮ ಪೂಜ್ಯ ಬಿಷಪ್ಪರ ಹಸ್ತನಿಕ್ಷೇಪದಿಂದ ಗುರುಗಳಾಗಿ ರೂಪಾಂತರಗೊಳ್ಳುವಾಗ ನಮಗೆ ಕಾಣಲಿಕ್ಕೆ ಶಾರೀರಿಕವಾಗಿ ಏನು ವ್ಯತ್ಯಾಸವಾಗದಿದ್ದರೂ ಈ ಪವಿತ್ರಾತ್ಮರ ಶಕ್ತಿಯಿಂದ ಅವರು ತುಂಬಿ ಇನ್ನು ಮುಂದೆ ಬಲಿಪೂಜೆಯನ್ನು ಅರ್ಪಿಸಲಿಕ್ಕೆ, ಪಾಪ ನಿವೇದನ, ಕುಂಸಾರ ಸಂಸ್ಕಾರವನ್ನು ಕೊಡಲಿಕ್ಕೆ, ಬೇರೆ ಇತರ ಸಂಸ್ಕಾರಗಳನ್ನು ನೆರವೇರಿಸಲಿಕ್ಕೆ ಅವರು ಶಕ್ತರಾಗ್ತಾರೆ, ದೇವರ ಸ್ಥಾನದಲ್ಲಿದ್ದಾರೆ. ಇವರು ಮಾಡುವಂಥ ಕಾರ್ಯವನ್ನು, ನೆರವೇರಿಸುವ ಕಾರ್ಯವನ್ನು ನಾವು ಧ್ಯಾನಿಸುವಾಗ ನಾವೆಲ್ಲ ದಿಗ್ಭ್ರಮೆಗೊಳ್ಬೇಕು. ಯಾಕಂದರೆ ಆಕಾಶಕ್ಕೂ ಭೂಮಿಗೆ ಒಡೆಯರಾದ ದೇವರು ಮಾಡಿದ ಅದೇ ಕಾರ್ಯವನ್ನು ಮಾಡಲಿಕ್ಕಾಗಿ ಗುರುಗಳು ನಮ್ಮಂಥ ಪಾಪಿಗಳು, ಬಲಹೀನರು, ಅಷ್ಟು ಏನು ಅಯೋಗ್ಯರಾಗಿದ್ದೇವೆ ಅವರನ್ನು ದೇವರು ಆರಿಸಿಕೊಳ್ತಾರೆ. ಇದನ್ನು ನೋಡುವಾಗ ನಮಗೆ ಅದ್ಭುತವಾಗುವುದರೊಡನೆ ಇದನ್ನು ಸ್ವೀಕರಿಸಿರುವಂಥ ವಿಶಾನ್ ಮತ್ತು ಅಶ್ವಥ್ ಮತ್ತು ಯಾರೆಲ್ಲ ಗುರುದೀಕ್ಷೆಯನ್ನು ಪಡಿತಾರೋ ಅವರೆಲ್ಲ ವಿನಯದಿಂದ, ನಮ್ರದಿಂದ ದೇವರೇ ಸ್ತೋತ್ರ, ದೇವರೇ ಧನ್ಯವಾದ ಅಂತ ಹೇಳಬೇಕು. ಈ ಯಾಜಕರು ಮಾಡುವಂಥ ಅಥವಾ ಜೀವನದ ದೊಡ್ಡ ದೈವಿಕವಾದ ರಹಸ್ಯವನ್ನು ಅರ್ಥ ಮಾಡಿಕೊಂಡಂಥ ಸಂತ ಜಾನ್ ವಿಯಾನಿ ಹೀಗಂತಾನೆ, ಪೌರೋಹಿತ್ಯ, ಯಾಜಕತ್ವ ಅಂತ ಹೇಳೋದು ಏನು ಎಂದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ನಾವು ಜೀವಿಸಿ ಉಳಿಲಿಕ್ಕಿಲ್ಲ. ಜೀವಿಸಿ ಉಳಿಲಿಕ್ಕೆ ಸಾಯ್ತೇವೆ. ಯಾಕೆ ಅಂತ ಹೇಳಿದ್ರೆ ಭಯದಿಂದ ಅಲ್ಲ, ಬದಲಾಗಿ ಪ್ರೀತಿಯಿಂದ ನಾವು ತತ್ತರಿಸುತ್ತೇವೆ ಎಂಬ ಮಾತನ್ನು ಸೇಂಟ್ ಜಾನ್ ವಿಯಾನಿ ಹೇಳಿದ್ದಾರೆ. ಸೈಂಟ್ ಅಗಸ್ಟಿನ್ ಪ್ರೀಸ್ಟ್ಹುಡ್ ಅಥವಾ ಯಾಜಕತ್ವದ ಕುರಿತು ಧ್ಯಾನ ಮಾಡಿದ ನಂತರ ಹೇಳಿದಂಥ ಒಂದು ಮಾತಿದೆ. ಪ್ರೀಸ್ಟ್ you substitute God, you substitute Christ, and you are his lieutenants. Priest, you substitute Christ and you are his lieutenants. ಅಂದರೆ ಗುರುಗಳೇ, ನೀವು ಕ್ರಿಸ್ತರಿಗೆ ಬದಲಾಗಿ ನಿಲ್ಲುವಂಥವರು ಅಲ್ಲ, ಅವರ ಸರ್ವ ಸೈನ್ಯಾಧಿಪನಾಗಿದ್ದೀರಿ. ಯೇಸು ಸ್ವಾಮಿಯವರು ನಡೆಯಿಲ್ಲ ಅಂತ, ತೊಲಗು ಇಲ್ಲ ಅಂತ ಹೇಳುವಾಗ ದೆವ್ವಗಳು ಓಡಿ ಹೋದವು. ಅದೇ ರೀತಿಯಲ್ಲಿ ಗುರುಗಳು ಇವತ್ತು ಯೇಸು ಸ್ವಾಮಿಯವರ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ, ತೊಲಗು ಇಲ್ಲ ಅಂತ ಹೇಳಿದರೆ ದೆವ್ವಗಳು ಓಡಿ ಹೋಗ್ತವೆ. ಅದಕ್ಕಾಗಿ ಸರ್ವ ಸೈನ್ಯಾಧಿಪನಾದಂಥ ಯೇಸು ಸ್ವಾಮಿಯವರ ಸರ್ವ ಸೈನ್ಯಾಧಿಪನಾಗಿದ್ದಾನೆ ಒಬ್ಬ ಗುರುಗಳು. ಅದೇ ರೀತಿಯಲ್ಲಿ ಸಂತ ಎಫ್ರೇಮ್, ಧರ್ಮಸಭೆ ಪಾಲಕನು ಅಥವಾ ಪಿತನಾದಂಥ ಎಫ್ರೇಮ್ ಹೇಳ್ತಾರೆ, priesthood is an astounding mystery, great, immense, infinite. ಅಂದರೆ ಯಾಜಕತ್ವ ಅಂತ ಹೇಳಿದ್ರೆ ನಮ್ಮೆಲ್ಲರನ್ನು ದಿಗ್ಭ್ರಮೆಗೊಳಿಸುವಂಥ ರಹಸ್ಯ. ಅದು ಮಹತ್ತರವಾದದ್ದು, ಅದು ಶ್ರೇಷ್ಠವಾದದ್ದು, ಅದು ಅನಂತವಾದದ್ದು. ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಮಾಡಲಿಕ್ಕೆ ಆಗದಂಥ ಅಥವಾ ಬೇರೆ ಯಾರಿಗೂ ಅರ್ಥವಾಗದಂಥ ಒಂದು ಮಹತ್ ರಹಸ್ಯವಾಗಿದೆ ಪ್ರೀಸ್ಟ್ಹುಡ್ ಎಂಬುದು ಎಂದು ಹೇಳಿದ್ದಾರೆ. ಧರ್ಮಸಭೆಯಲ್ಲಿ ವಿಶ್ವಾಸವಿದ್ದವರು ಅದನ್ನೆಲ್ಲ ನಂಬಿಕೊಂಡಿದ್ದಾರೆ. ಇನ್ನೊಬ್ಬ ಸಂತರಾದ ಸೈಂಟ್ ಕ್ಲೆಮೆಂಟ್ ಹೇಳ್ತಾರೆ, ಪ್ರೀಸ್ ಯು ಆರ್ ಗಾಡ್ ಆನ್ ಎರ್ತ್. ದೇವರು ಸರ್ವಶಕ್ತರು ಅದೃಶ್ಯರಾಗಿದ್ದಾರೆ. ನಮ್ಮ ನಗ್ನ ನೇತ್ರಗಳಿಂದ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತು ನಮ್ಮ ಧರ್ಮಸಭೆಯಲ್ಲಿ ನಮಗೆ
ದೇವರ ಸಂದೇಶವನ್ನು, ದೇವರ ವಾಕ್ಯವನ್ನು ಕೊಡಲಿಕ್ಕೆ ಗುರುಗಳಿದ್ದಾರೆ. ಅವರ ಶರೀರವನ್ನು ಕೊಡಲಿಕ್ಕೆ ಗುರುಗಳಿದ್ದಾರೆ. ಅವರ ರಕ್ತವನ್ನು ಕೊಡಲಿಕ್ಕೆ ಯೇಸು ಸ್ವಾಮಿಯವರಿದ್ದಾರೆ. ನಮ್ಮ ಪಾಪಗಳನ್ನು ವಿಮೋಚಿಸಲಿಕ್ಕೆ ಅವರು ಇದ್ದಾರೆ. ಸ್ವಲ್ಪ ಸಮಯ ನಂತರ ಇವರಿಬ್ಬರು ಗುರುಗಳಾದ ನಂತರ ಅವರ ಮುಂದೆ ನಾವು ಕುಂಸಾರ ಮಾಡಬಹುದು. ಸಹೋದರ ಸಹೋದರಿಯರೇ, ನಿಮಗೆ ಇವರಲ್ಲಿ ಕುಂಸಾರ ಮಾಡಬಹುದು. ಮಕ್ಕಳು ಕುಂಸಾರ ಮಾಡಬಹುದು, ಯುವಕರು ಕುಂಸಾರ ಮಾಡಬಹುದು, ತಂದೆಗೂ ಕುಂಸಾರ ಮಾಡಬಹುದು, ತಾಯಿಗೂ ಕುಂಸಾರ ಮಾಡಬಹುದು, ನನಗೂ ಕುಂಸಾರ ಮಾಡ್ಬೋದು, ಗುರುಗಳಿಗೆ ಕುಂಸಾರ ಮಾಡ್ಬೋದು, ಬಿಷಪ್ ಸ್ವಾಮಿಯವರಿಗೆ ಕುಂಸಾರ ಮಾಡ್ಬೋದು, ಪೋಪ್ ಸ್ವಾಮಿಯವರಿಗೆ ಕುಂಸಾರ ಮಾಡ್ಬೋದು. ಇವರು ಅಶ್ವತ್ಥ ವಿಷಾನ್ ಸ್ವಲ್ಪ ಗುರುಗಳಾದ ಈ ದೀಕ್ಷೆ ನಂತರ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮ ಪಾಪಗಳನ್ನು ಮೋಚಿಸಲ್ಪಟ್ಟಿದೆ ಅಂತ ಹೇಳುವಾಗ, ತಂದೆಯಾಗಲಿ, ತಾಯಿಯಾಗಲಿ, ಗುರುಗಳಾಗಲಿ, ಬಿಷಪರಾಗಿ, ಪೋಪ್ ಸ್ವಾಮಿಯವರಾಗಲಿ, ಪಾಪಗಳನ್ನು ದೇವರು ಎಲ್ಲ ಕಾಲಕ್ಕೆ ಅದನ್ನು ಮಾಸಿಬಿಡ್ತಾರೆ, ಅದನ್ನು ವಿಮೋಚಿಸ್ತಾರೆ. ಇದನ್ನು ನೋಡುವಾಗ ಪ್ರಿಯರೇ, ನಾವೆಲ್ಲ ಭಯಪಡಬೇಕು. ಯಾಕೆ ಭಯಪಡಬೇಕು ಅಂದರೆ, ನಮ್ಮಂಥ ಅಯೋಗ್ಯರಾದಂಥ ವ್ಯಕ್ತಿಗಳಿಗೆ ಇಷ್ಟು ಮಹತ್ತಾದಂಥ ಒಂದು ದಾನವನ್ನು, ರಹಸ್ಯವನ್ನು ದೇವರು ಕೊಟ್ಟಿದ್ದಾರಲ್ಲ ಅಂತ ಹೇಳುವಾಗ, ನಾವು ಗುರುಗಳು, ಬಿಷಪ್ರವರು ನಾವೆಲ್ಲ ವಿನೀತರಾಗಬೇಕು. ನಾವೆಲ್ಲ ಒಂದು ರೀತಿಯಲ್ಲಿ ಕಣ್ಣೀರು ಸುರಿಸಬೇಕು. ಬೆನೆದಿಂದ ದೇವರೇ ಸ್ತೋತ್ರ ಹೇಳಬೇಕು. ಪ್ರಿಯರೇ, ಈ ಒಂದು ದೊಡ್ಡ ಒಂದು ಸಂಸ್ಕಾರವನ್ನು, ಯಾಜಕ ಸಂಸ್ಕಾರವನ್ನು ದೇವರು ಇಷ್ಟು ಶ್ರೇಷ್ಠವಾದ ಕಾರ್ಯವನ್ನು ನಮ್ಗೆ ಕೊಡಬೇಕಿದ್ರೆ ಅದು ಇವರ ಯೋಗ್ಯತೆಯಿಂದ ಅಲ್ಲ, ನಮ್ಮ ಯಾರ ಯೋಗ್ಯತೆಯಿಂದ ಅಲ್ಲ. ಯೋಗ್ಯತೆ ಕುರಿತು ಹೇಳೋದಾದರೆ, ಗುರುಗಳಾಗಲಿಕ್ಕೆ ಯೋಗ್ಯತೆ ಇದ್ದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನಂತೂ ಖಂಡಿತವಾಗಿ ಇಲ್ಲ. ಪೋಪ್ ಸ್ವಾಮಿಯವರು ಇಲ್ಲ, ಗುರುಗಳು ಇಲ್ಲ. ಯಾಕೆಂದರೆ ಅಖಿಲಾಂಡ ಮಂಡಲ ಶಿಲ್ಪಿಯಾದಂಥ ದೇವರು, ಮಹತ್ ದೇವರು, ಅವರನ್ನು ಕೈಯಲ್ಲಿ ಹಿಡಿಯುವಂಥ ಯೋಗ್ಯತೆ ಯಾರಿಗಿದಪ್ಪ? ಯಾರಿಗೂ ಇಲ್ಲ. ದೇವರು ಕೊಡಬೇಕು. ಹಾಗಿರುವಾಗ ಬೆನೆದಿಂದ ನಾವು ಇದನ್ನು ಸ್ವೀಕರಿಸಿದೊಡನೆ ನಾವು ಜನರು, ಧರ್ಮಸಭೆಯ ಭಕ್ತರೆಲ್ಲರೂ ನಿರಂತರವಾಗಿ ದೇವರಿಗೆ ಧನ್ಯವಾದ ಅರ್ಪಿಸುವುದೊಂದಿಗೆ, ದೇವರೇ, ಯುಗಾಂತರದಲ್ಲಿ, ಅಂತ್ಯದ ತನಕ ನಮಗೆ ಗುರುಗಳನ್ನು ಕೊಡಿ. ನಿಮ್ಮ ವಾಕ್ಯವನ್ನು ಕೊಡಲಿಕ್ಕಾಗಿ, ನಿಮ್ಮ ಸಂಸ್ಕಾರವನ್ನು ಕೊಡಲಿಕ್ಕಾಗಿ, ನಿಮ್ಮ ರಹಸ್ಯಗಳು ನಮಗೆ ಬಿಡಿಸಿ ಹೇಳಲಿಕ್ಕಾಗಿ, ನಮ್ಮಿಂದ ದೆವ್ವಗಳನ್ನು ದೂರ ಮಾಡಲಿಕ್ಕಾಗಿ ಗುರುಗಳು ಬೇಕು ಎಂಬ ಮಾತನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವರಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸಬೇಕು. ಅಶ್ವಥ್ ಮತ್ತು ವಿಷಾನ್, ನೀವು ವಿನಯದಿಂದ ಇದನ್ನು ಸ್ವೀಕರಿಸುವುದರಿಗೆ, ನಿರಂತರವಾಗಿ ಈ ಶಕ್ತಿ ಏನಿದೆ ಅದು ನಿಮ್ಮಲ್ಲಿ ದೇವರಿರುವಾಗ, ನೀವು ಅಯೋಗ್ಯರು, ನೀವು ತಾಜಾ ಮನುಷ್ಯರು, ಒಂದು ವೇಳೆ ಪ್ರಲೋಭಿತರಾದರೆ ಪಾಪಕ್ಕೆ ಬೀಳಬಹುದು ಎಂದು ಅವ್ರಿಗೆ ಗೊತ್ತಿದೆ. ಆದ್ದರಿಂದ ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು, ತಪಸ್ಸು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಧರ್ಮಸಭೆ ಏನೆಲ್ಲ ಬೋಧಿಸ್ತದೋ ಅದನ್ನೆಲ್ಲ ಮಾಡಿ ದೇವರಿಗೆ ಯೋಗ್ಯರಾದ ಯಾಜಕರಾಗಿ ಜೀವನ ಪರ್ಯಂತ ಇರಬೇಕು ಎಂಬ ಮಾತನ್ನು ನಾನು ವಿನಯದಿಂದ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಧರ್ಮಸಭೆಯ ಇತರರೆಲ್ಲರೂ ಇವರಿಗಾಗಿ ಪ್ರಾರ್ಥಿಸಬೇಕು. ಒಂದು ಹೇಳಿಕೆ ಇದೆ, ಒಬ್ಬ ಸೆಮಿನರಿಗೆ ಫಾದರ್ ಆಗಲಿಕ್ಕೆ, ಗುರುಗಳಾಗಲಿಕ್ಕೆ ಹೋಗುವಾಗ 7 ಪಿಶಾಚಿಗಳು ಅವರೊಟ್ಟಿಗೆ ಬರ್ತಾರಂತೆ. ಯಾಕೆ? ಅವರಿಗೆ ಟೆಂಪ್ಟೇಷನ್ ಕೊಟ್ಟು, ಪ್ರಲೋಭನೆ ಕೊಟ್ಟು ಅವರ ಹಿಂದೆ ತರಬೇಕು. ಹಿಂದೆ ಬಾ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಗುರುಗಳಿದ್ದರೆ ಅನೇಕ ಜನರು ರಕ್ಷಣೆಗೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಅದು ಪಿಶಾಚಿಗೆ ಬೇಡ, ದೆವ್ವಗಳಿಗೆ ಬೇಡ. 7 ಪಿಶಾಚಿಗಳು ಬರ್ತಾರಂತೆ ಹೇಳ್ತಾರೆ. ಗುರುಗಳಾದ ಮೇಲೆ 70 ಬರ್ತವಂತೆ. ಯಾಕೆ? ನಿರಂತರವಾಗಿ ಲೋಕದಲ್ಲಿ ಒಬ್ಬ ಗುರುಗಳಾಗಿರ್ಲಿರುವಾಗ ಬಹಳ ಕಷ್ಟ, ಅನೇಕ ಥರದ ಪ್ರಲೋಭನೆಗಳಿಂದ ಅವನನ್ನು ಹಿಂದೆ ತರಬೇಕು. ಯಾಕೆ? ನರಕಕ್ಕೆ ಹೋಗಲಿಕ್ಕೆ ಜನರನ್ನು ಕಳಿಸಬೇಕಿದ್ರೆ ಗುರುಗಳು ಹಾಳಾಗಬೇಕು. ಅದಕ್ಕಾಗಿ ಆದ್ದರಿಂದ ನಾವೆಲ್ಲರೂ ಇವತ್ತಿನಿಂದ ವಿಶೇಷವಾಗಿ ಇವರಿಗೆ ಪ್ರಾರ್ಥಿಸಬೇಕು. ಹೋಲಿ ರೆಡಿಮರ್ ಚರ್ಚ್ ಬೆಳ್ತಂಗಡಿ, ಇಲ್ಲಿಂದ 22 ಗುರುಗಳಾಗ್ತಾ ಇದ್ದಾರೆ. ಈ ಚರ್ಚಿನ, ಈ ಕುಟುಂಬದ ಎಲ್ಲ ಸದಸ್ಯರು ಅವರಿಗಾಗಿ ನಿರಂತರವಾಗಿ ಪ್ರಾರ್ಥಿಸ್ತಾ ಇರಬೇಕು. ಪ್ರಿಯ ತಂದೆ ತಾಯಿಯಂದರೆ, ನಿಮ್ಮನ್ನು ನಾನು ಅಭಿನಂದಿಸುವಾಗ, ಈ ತನಕ ನೀವು ಇವರಿಗಾಗಿ ಪ್ರಾರ್ಥಿಸಿದಿರಿ, ಇನ್ನು ಮುಂದೆ ನೀವು ಪ್ರಾರ್ಥಿಸಬೇಕು ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ಒಳ್ಳೆಯದಾಗಲಿ, ನೀವು ಒಳ್ಳೆ ಗುರುಗಳಾಗಿ ಬರಬೇಕು ಅಂತ ನಾನು ಹೇಳ್ತೇನೆ. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಅಶ್ವಥ್ ಮತ್ತು ವಿಷಾನ್ ಅವರು OCD ಸಭೆ, ಕರ್ಮಲಿತ ಸಭೆಯ ಸದಸ್ಯರು. ನಾನು
ಬಿಷಪ್ ಸ್ವಾಮಿಯವರು ಬೇರೆ ಬೇರೆ ಇಲ್ಲಿ ಗುರುಗಳಿದ್ದಾರೆ. ನಾವೆಲ್ಲ ಸೆಕ್ಯುಲರ್ ಪ್ರೀಸ್. ನಾವು ನಮಗಿಂತ ಸ್ವಲ್ಪ ಹೆಚ್ಚು ಆಧ್ಯಾತ್ಮಿಕ ನಿಮಗಿರಬೇಕು, ನಮಗಿಂತ ಹೆಚ್ಚು ಪುಣ್ಯ ನಿಮಗಿರಬೇಕು, ನೀವು ಹೆಚ್ಚು ಜ್ಞಾನವಂತರಾಗಿರಬೇಕು. ಕಾರ್ಮೆಲಿಟ್ಸ್ ಕಾಂಗ್ರಿಗೇಷನ್ ಕಥೋಲಿಕ ಧರ್ಮಸಭೆಯಲ್ಲಿ ಹೆಸರಾಂತ ಕಾಂಗ್ರಿಗೇಷನ್. ಸೈಂಟ್ ಥೆರೇಸಾ ಆಫ್ ಅವಿಲಾ, ಸೈಂಟ್ ಜಾನ್ ಆಫ್ ದ ಕ್ರಾಸ್, ಸೈಂಟ್ ಲಿಟಲ್ ಫ್ಲವರ್ ಅಂತಂಥ ಆಧ್ಯಾತ್ಮಿಕ ದಿಗ್ಗಜರು ಜನಿಸಿ ಬಾಳಿದಂಥ ಸಭೆಯಾಗಿದೆ ಕಾರ್ಮೆಲಿಟ್ ಸಭೆ. ಅದರ ಪವಿತ್ರತೆಯನ್ನು, ಅದರ ಪಾವಿತ್ರ್ಯವನ್ನು, ಅದರ ಶಕ್ತಿಯನ್ನು, ದೇವಿ ಶಕ್ತಿಯನ್ನು ನೀವು ತೋರ್ಪಡಿಸಬೇಕು. ಅದಕ್ಕಾಗಿ ನಿರಂತರವಾಗಿ ನೀವು ಧ್ಯಾನ ಮಾಡ್ತಾ ಇರಬೇಕು ಎಂಬ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ಯಮರಿಯಮ್ಮನವರಲ್ಲಿ ನಿರಂತರವಾಗಿ ಪ್ರಾರ್ಥಿಸಬೇಕು. ಕಾರ್ಮೆಲಿತ ಸಭೆಯವರಿಗೆ ಕನ್ಯಮರಿಯಮ್ಮನ ಮೇಲೆ ವಿಶೇಷವಾದ ಪ್ರಾರ್ಥನೆ ಇದೆ. ಯಾಕಂತ ಹೇಳಿದ್ರೆ ಕನ್ಯಮರಿಯಮ್ಮನವರು ಯಾಜಕರ ರಾಣಿಯಾಗಿದ್ದಾರೆ. ಅವರಲ್ಲಿ ನಿರಂತರವಾಗಿ ಪ್ರಾರ್ಥಿಸಿ ಆ ದೇವರ ಶಕ್ತಿಯನ್ನು ತುಂಬಿ ನೀವು ನಮಗೆಲ್ಲ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತರಾಗಬೇಕು ಎಂಬ ಮಾತನ್ನು ಹೇಳ್ತಾ, ನಿಮ್ಮ ಕುಟುಂಬಕ್ಕೂ ಮತ್ತು ಈ ಧರ್ಮಸಭೆಗೆ ಆಶೀರ್ವಾದಗಳು ಎಂಬ ಮಾತನ್ನು ಹೇಳ್ತಾ, ಇವತ್ತು ದೀಕ್ಷೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಪರಮಪೂಜ್ಯ ಬಿಷಪ್ ಸ್ವಾಮಿಯವರಿಗೆ ಯಾಜಕ ದೀಕ್ಷೆ ಕೊಡುವುದು ಅಂದರೆ ಬಹಳ ಸಂತೋಷ. ಅದು ಎಷ್ಟು ದೀಕ್ಷೆ ಕೊಟ್ಟರೂ ಅವರಿಗೆ ಆಯಸ್ಸಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ದೇವರ ಶಕ್ತಿಯನ್ನು ತೋರಿಸಲಿಕ್ಕೆ ಜನ ಬೇಕು, ದೇವರ ಸೇವಕರು ಬೇಕು. ಅದು ಯಾಜಕರಿಂದ ಸಾಧ್ಯವಾಗ್ತದೆ. ಅವರಿಗೂ ಸಹ ಅಭಿನಂದನೆ ಅರ್ಪಿಸ್ತಾ, ಕಾರ್ಮೆಲಿತ ಸಭೆಯ ಪ್ರೊವಿನ್ಷಿಯಲ್ ಮತ್ತು ಇತರ ಸದಸ್ಯರಿಗೆ ಅಭಿನಂದನೆ ಅರ್ಪಿಸ್ತಾ, ಇನ್ನೊಮ್ಮೆ ವಿಶಾನ್ ಮತ್ತು ಅಶ್ವತಿಗೆ ದೇವರು ಆಶೀರ್ವಾದ ಕೊಟ್ಟು ನಿಮ್ಮನ್ನು ಎತ್ತರಕ್ಕೇರಿಸಿ ಸೈಂಟ್ ಥೆರೇಸಾ ಆಫ್ ಅವಿಲಾ, ಸೈಂಟ್ ಜಾನ್ ಆಫ್ ದ ಕ್ರಾಸ್ ಅಂತಂಥ ದಿಗ್ಗಜರಾಗಲಿಕ್ಕೆ ಸಾಧ್ಯವಾಗಲಿ ಎಂಬ ಆಶೀರ್ವಾದದೊಂದಿಗೆ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ.